ಮರಳು ಮತ್ತು ಕೆಂಪುಕಲ್ಲು ಸಮಸ್ಯೆಯಿಂದ ಕಟ್ಟಡ ನಿರ್ಮಾಣ ಚಟುವಟಿಕೆ ಸ್ಥಗಿತಗೊಂಡಿದ್ದರಿಂದ ಕಾರ್ಮಿಕರು ಕೆಲಸವಿಲ್ಲದೆ ಊಟಕ್ಕಾಗಿ ಪರದಾಡುವ ಪರಿಸ್ಥಿತಿ ಉದ್ಭವವಾಗಿದ್ದು, ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮತ ಇಲ್ಲ, ಕಾರ್ಮಿಕರಿಗೆ ಗತಿ ಇಲ್ಲ. ಭವತಿ ಭಿಕ್ಷಾಂ ದೇಹಿ ಎಂಬ ಸ್ಲೋಗನ್ ಅಡಿಯಲ್ಲಿ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಎಂ ತುಂಗಪ್ಪ ಬಂಗೇರ್ ಅವರ ನೇತೃತ್ವದಲ್ಲಿ ಇಂದು ಪುಂಜಾಲಕಟ್ಟೆಯಲ್ಲಿ ಪ್ರತಿಭಟನೆ ನಡೆಯಿತು. ಪುಂಜಾಲಕಟ್ಟೆ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಪ್ರತಿಭಟನಾ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಮುಖ್ಯ ರಸ್ತೆಯ ಮೂಲಕ ಮಡಂತ್ಯಾರು ಪೇಟೆಯವರೆಗೆ ಮೆರವಣಿಗೆಯ ಮೂಲಕ ಸಾಗಿದ ಪ್ರತಿಭಟನಾಕಾರರು ಬಳಿಕ ವಾಪಸ್ ಪುಂಜಾಲಕಟ್ಟೆಗೆ ಬಂದು ಪಿಲಾತಬೆಟ್ಟು ಗ್ರಾಮ ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನಾ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ತುಂಗಪ್ಪ ಬಂಗೇರ ಮಾತನಾಡಿ, ಕಳೆದ 5 ತಿಂಗಳುಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಕೂಲಿ ಕಾರ್ಮಿಕರು ಕೆಲಸ ಇಲ್ಲದೆ ಕಂಗಾಲಾಗಿದ್ದಾರೆ. ಮರಳು ಮತ್ತು ಕೆಂಪುಕಲ್ಲು ಇಲ್ಲದೆ ಕಾರ್ಮಿಕರು ಊಟಕ್ಕೂ ಪರದಾಡುವ ಪರಿಸ್ಥಿತಿ ಉದ್ಭವವಾಗಿದೆ. ಸಮಸ್ಯೆಯನ್ನ ಸರ್ಕಾರದ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಈ ಪ್ರತಿಭಟನೆಯನ್ನ ನಡೆಸಲಾಗಿದೆ ಅಂತ ಹೇಳಿದ್ರು. ಯಕ್ಷಗಾನ ಕಲಾವಿದ ದಿನೇಶ್ ಶೆಟ್ಟಿ, ಬಂಟ್ವಾಳ ಕ್ಷೇತ್ರ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸುದರ್ಶನ್ ಬಜಾ ಅವರು ಮಾತನಾಡಿದರು. ಪ್ರತಿಭಟನಾ ಸಭೆಯ ಬಳಿಕ ಉಪ ತಹಶೀಲ್ದಾರ್ ನವೀನ್ ಬೆಂಜನಪದೋ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ವ್ಯವಸ್ಥೆ ಎಲ್ಲ ಎಲ್ಲ ವ್ಯವಸ್ಥೆನ ಸ್ಥಗಿತಗೊಳಿಸಿದ ಸರ್ಕಾರ ತಕ್ಷಣ ಇದರ ಬಗ್ಗೆ ಗಮನ ಹರಿಸಬೇಕಂತ ನಾನು ಉಸ್ತುವಾರಿ ಸಚಿವರಿಗೆ ಮತ್ತು ಜಿಲ್ಲಾಧಿಕಾರಿಗೆ ತಮ್ಮ ಮೂಲಕ ಉಪ ತಹಸೀಲ್ದಾರ್ ನಮ್ಮ ಬಂಟ ತಾಲೂಕು ಉಪ ತಹಸೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನಾವು ಅರ್ಪಿಸ್ತಾ ಇದ್ದೇವೆ. 3 ವಿಷಯದಲ್ಲಿ ಸದಾ ಜಾಗೃತರಾಗಬೇಕು. ಒಂದು ಧರ್ಮ, ಇನ್ನೊಂದು ಸಮಾಜ, ಮತ್ತೊಂದು ದೇಶ. ಧರ್ಮವನ್ನು ದೇವರೆಂದು, ಸಮಾಜವನ್ನು ಬಂಧುವೆಂದು, ಮಾತ್ರವಲ್ಲ ಈ ದೇಶವನ್ನು ತಾಯಿ ಎಂದು ಯಾರು ಭಾವಿಸಿ ಬದುಕುತ್ತಾನೋ ಅವ ಮಾತ್ರ ಭಾರತೀಯನಾಗಿದ್ದಾನೆ. ಅಂತ ಪವಿತ್ರವಾದ ನೆಲದಲ್ಲಿ ಬೇಡಿ ತಿನ್ನುವುದಕ್ಕೆ ನಾವು ಬದುಕಲಿಲ್ಲ. ನಮ್ಮ ಪರಂಪರೆ, ನಮ್ಮ ಸಂಸ್ಕಾರ ಬೇಡಿ ತಿನ್ನುವುದಕ್ಕಾಗಿ ನಮಗೆ ಸಂಸ್ಕಾರ ಕೊಡಲಿಲ್ಲ. ಇವತ್ತು ಕೊಡುವ ಕೈಗಳನ್ನು ಬೇಡುವ ಹಂತಕ್ಕೆ ಒಂದು ಸರ್ಕಾರ ತಂದು ನಿಲ್ಲಿಸುತ್ತದೆ ಅಂತ ಆದ್ರೆ ನಮ್ಮ ಮತ